ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ರಾಜ್ಯ ಜೊತೆಗೆ ನಮ್ಮ ದೇಶವು ಕೂಡ ಮತ್ತೆ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ವೈರಸ್ನ ಬಗ್ಗೆ, ವೈರಸ್ ಕಾಟದ ಬಗ್ಗೆ, ಮತ್ತೆ ಕೋವಿಡ್ ಎಂಟ್ರಿ ಆಗಿದೆಯಾ ಅನ್ನುವಂತಹ ಒಂದು ಭಯ, ಆತಂಕ, ಟೆನ್ಷನ್ಗಳ ನಡುವೆ ಈ ಕೊರೋನಾ ವೈರಸ್ ಅನ್ನುವಂತಹ ಒಂದು ವೈರಸ್ ಏನಿದೆ ನೋಡಿ, ಮಹಾಮಾರಿ, ಹೆಮ್ಮಾರಿ ಅನ್ನುವಂಥದ್ದು ಏನಿದೆ ನೋಡಿ, ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಯಾವ ರೀತಿಯ ಕಷ್ಟ ಕೊಟ್ಟಿತ್ತು, ಯಾವ ರೀತಿಯ ಸಂಕಷ್ಟವನ್ನು ಉಂಟು ಮಾಡಿತ್ತು ಅನ್ನುವಂಥದ್ದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ಜಗಜ್ಜಾಹಿರಾಗಿರುವಂಥ ವಿಚಾರ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಇದರಿಂದ ಬಹಳಷ್ಟು ಸಂಕಷ್ಟವನ್ನು ಅನುಭವಿಸಿದ್ವಿ. ಲಾಕ್ಡೌನ್ನಿಂದ ಹಿಡಿದು ಬಹಳಷ್ಟು ಕ್ವಾರಂಟೈನ್ ವಿಚಾರಗಳಿಂದ ಹಿಡಿದು ಇದನ್ನು ನಾವು ಈಗ ನೆನಪಿಸಿಕೊಂಡಾಗ ಎಲ್ಲೋ ಒಂದು ಕಡೆ ಬಹುಶಃ ಇದು ಹಾಸ್ಯಾಸ್ಪದವೋ ಅಥವಾ ಇದು ಏನೋ ಆಗಿತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡುವಷ್ಟರ ಮಟ್ಟಿಗೆ ನಾವುಗಳು ಈಗ ಬಂದು ಬದುಕ್ತಾ ಇದ್ದೀವಿ. ಆದರೆ ಇದೀಗ ಈ ಒಂದು ವೈರಸ್ ಅಂದರೆ ಕೋವಿಡ್ ವೈರಸ್ ಹುಟ್ಟಿಕೊಂಡಂತಹ ದೇಶ ಏನಿದೆ, ಅದೇ ದೇಶದಿಂದ ಮತ್ತೊಂದು ವೈರಸ್ ಹುಟ್ಟಿಕೊಂಡಿದೆ ಅನ್ನುವಂತಹ ಮಾತುಗಳು, ಜೊತೆಗೆ ಆ ವೈರಸ್ ಏನಿದೆ ಇಡೀ ಆ ಚೀನಾ ದೇಶವನ್ನೇ ತಲ್ಲಣಗೊಳಿಸ್ತಾ ಇದೆ ಅನ್ನುವಂತಹ ಮಾಹಿತಿ ತಮಗೂ ಕೂಡ ಗೊತ್ತಿದೆ. ಇವೆಲ್ಲದರ ಜೊತೆಗೆ ಚೀನಾದಲ್ಲಿ ಮತ್ತೆ ಹುಟ್ಟಿಕೊಂಡಂತಹ HMPV ಅನ್ನುವಂತಹ ಹೆಸರಿನ ವೈರಸ್ ಏನಿದೆ ಇದು ಭಾರತ ದೇಶಕ್ಕೂ ಕೂಡ ಕಾಲಿಟ್ಟಿದೆ ಅನ್ನುವಂತಹ ಮಾಹಿತಿ ಬಹಳಷ್ಟು ಆತಂಕವನ್ನು ಸೃಷ್ಟಿ ಮಾಡಿರುವಂತಹ ವಿಚಾರ. ಅಷ್ಟಕ್ಕೂ ಕೂಡ ಇಡೀ ದೇಶದಲ್ಲಿ 4 ಪ್ರಕರಣಗಳು ಈಗ ದಾಖಲಾಗಿರುವಂಥದ್ದು HMPV ವೈರಸ್ನ ವಿಚಾರವಾಗಿ. ಅದರಲ್ಲಿ 2 ಪ್ರಕರಣಗಳು ನಮ್ಮ ಕರ್ನಾಟಕದಲ್ಲೇ ಅಂದರೆ ಬೆಂಗಳೂರಿನಲ್ಲಿ 8 ತಿಂಗಳ ಮಗು ಜೊತೆಗೆ 3 ತಿಂಗಳ ಮಗುವಿಗೆ ಈ ಒಂದು ಪ್ರಕರಣ ಪತ್ತೆಯಾಗಿರುವಂಥದ್ದು. ಜೊತೆಗೆ ಗುಜರಾತ್ನಲ್ಲಿ 1 ಪ್ರಕರಣ, ಜೊತೆಗೆ ಬಂಗಾಳದಲ್ಲಿ 1 ಪ್ರಕರಣ, ಒಟ್ಟು ನಮ್ಮ ಭಾರತ ದೇಶದಲ್ಲಿ 4 ಪ್ರಕರಣಗಳು HMPV ವೈರಸ್ನ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಇದು ಬಹಳಷ್ಟು ಆತಂಕಕ್ಕೆ ಕಾರಣವಾಗುವಂತೆ ಮಾಡಿದೆ. ಯಾಕೆ ಆತಂಕ ಅಂತ ಬಂದಾಗ ನೇರವಾಗಿ ನಾನು ಹೇಳ್ತೀನಿ, ಈ ಹಿಂದೆ ಕೊರೋನಾ ವೈರಸ್ ಅನ್ನುವಂಥದ್ದು, ಕೋವಿಡ್ ವೈರಸ್ ಅನ್ನುವಂಥದ್ದು ಬಹಳಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು, ಭಯ ಹುಟ್ಟಿಸಿತ್ತು. ಆದರೆ ನೇರವಾಗಿ ಈ ವಿಚಾರದಲ್ಲಿ ಭಯ ಪಡುವಂತಹ ಅವಶ್ಯಕತೆಗಳು ಏನೂ ಇಲ್ಲ. ಯಾಕಂದರೆ 2001ರಲ್ಲೇ ಇಂತಹ HMPV ವೈರಸ್ ನಮ್ಮ ದೇಶದಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಇದು ಕೊರೋನಾದ ರೀತಿಯಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿಯನ್ನು ಮಾಡಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಆದರೆ ಚೀನಾ ದೇಶ ಸದ್ಯ ಈ ಒಂದು HMPV ವೈರಸ್ನಿಂದ ತತ್ತರಿಸಿ ಹೋಗ್ತಾ ಇರುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ಹಾಗಿದ್ದಾಗ HMPV ವೈರಸ್ ಅಂದರೆ ಏನು, ಯಾತಕ್ಕೋಸ್ಕರ ಈಗ ಇದು ಸದ್ದು ಮಾಡ್ತಾ ಇದೆ? ಅಷ್ಟಕ್ಕೂ ಕೂಡ ಚೀನಾದಲ್ಲಿ ಕಂಡು ಬಂದಂತಹ ಈ ವೈರಸ್ ನಮ್ಮ ದೇಶದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 2 ಮಕ್ಕಳಿಗೆ 8 ತಿಂಗಳ ಮಗು ಜೊತೆಗೆ 3 ತಿಂಗಳ ಮಗುವಿಗೆ ಯಾವುದೇ ರೀತಿಯ ಟ್ರಾವೆಲ್ ಹಿಸ್ಟರಿ ಇಲ್ಲದಂತಹ ಈ ಮಕ್ಕಳಿಗೆ ಹೇಗೆ ಬಂತು ಈ ವೈರಸ್? ಈ ವೈರಸ್ ಬಂದರೆ ಗುಣಲಕ್ಷಣಗಳೇನು, ಜೊತೆಗೆ ಯಾವ ರೀತಿ ಈ ವೈರಸ್ನಿಂದ ಬಚಾವಾಗಬಹುದು ಅನ್ನುವಂಥದ್ದನ್ನೇ ನಾವು ನೋಡ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಭಯ ಪಡುವಂಥದ್ದು, ಲಾಕ್ಡೌನ್ಗಳು ಈ ರೀತಿ ಯಾವುದು ಕೂಡ ಇಲ್ಲ, ಭಯ ಪಡುವಂಥ ಅವಶ್ಯಕತೆಗಳಿಲ್ಲ. ಆದರೆ ಎಚ್ಚರ ಅನ್ನುವಂಥದ್ದು ಅಷ್ಟೇ ಅವಶ್ಯಕ. ಯಾಕಂದರೆ ಇವತ್ತು ಮಹತ್ವದ ಮೀಟಿಂಗನ್ನು, ಮಹತ್ವದ ಒಂದು ಪ್ರೆಸ್ ಮೀಟನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಸಚಿವರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದಂತಹ ಒಂದು ಪ್ರೆಸ್ ಮೀಟ್, ಅಲ್ಲಿ ಆರೋಗ್ಯ ಸಚಿವರು ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು, ತಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡಬೇಕು, ಇನ್ಫಾರ್ಮೇಷನ್ ಅನ್ನು ಕೊಡಬೇಕು, ಇನ್ಫಾರ್ಮೇಟಿವ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ರಾಜ್ಯ ಸರ್ಕಾರದಿಂದ HMPV ವೈರಸ್ ಕಾಟದ ಬಗ್ಗೆ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ನಮ್ಮ ರಾಜ್ಯದ ಜನತೆಗೆ ನೀಡಲಾಗಿದೆ. ನೇರವಾಗಿ
ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಒಂದು ಮಾತನ್ನು ಹೇಳ್ತಾರೆ, ಇದು ಭಯ ಪಡುವಂಥ ಅವಶ್ಯಕತೆಗಳು ಏನೂ ಇಲ್ಲ, ಅಂತಹ ರೋಗ ಲಕ್ಷಣಗಳು ಇಲ್ಲವೇ ಇಲ್ಲ. ಜೊತೆಗೆ ತದನಂತರ ಆ ಮಕ್ಕಳು ಕೂಡ ಏನು ಪತ್ತೆಯಾಗಿದೆ ನೋಡಿ ಈ ಕೇಸ್ಗಳು, ಆದಷ್ಟು ಬೇಗ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಜೊತೆಗೆ ನಾರ್ಮಲ್ ಆಗಿರುವಂತಹ ಈ ಒಂದು ಸಿಂಪ್ಟಮ್ಸ್ಗಳು ಈ ಹಿಂದೆಯೂ ಕೂಡ ಇತ್ತು, 2001ರಲ್ಲೇ ನಮ್ಮ ಭಾರತ ದೇಶದಲ್ಲಿ ಕಾಣಿಸಿಕೊಂಡಿತ್ತು. ಆದರೆ ಅಷ್ಟೇನೂ ಅಪಾಯಕಾರಿಯಾಗಿಲ್ಲ ಅನ್ನುವಂತಹ ಮಹತ್ವದ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ದೇಶ ಇನ್ನು ಮುಂದಕ್ಕೆ ಯಾವ ರೀತಿ ಗೈಡ್ಲೈನ್ಸ್ ಕೊಡುತ್ತೆ ಅನ್ನುವಂತಹ ವಿಚಾರ, ಯಾಕಂದರೆ ಚೀನಾದಲ್ಲಿ ಈ ಒಂದು ವೈರಸ್ ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ. ಸೊ ಹಾಗಿದ್ದಾಗ ಏನಿದು HMPV ವೈರಸ್, ಏನು ಕತೆ, ಈ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಸಾರ್ವಜನಿಕರಲ್ಲೂ ಕೂಡ ಈ ವಿಷಯದ ಬಗ್ಗೆ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು. ಏನು ಚೈನಾದಲ್ಲಿ ಅದರ ಒಂದು ಔಟ್ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ, ಅದೊಂದು ಕಡೆ. ಎರಡನೇದು, ಈ ಒಂದು HMPV ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು. ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು, ಭಯ ಕೂಡ ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಕೆಲವು ಕಡೆ ವರದಿಗಳಲ್ಲಿ HMPV ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು. ಇದು ಈ ವರದಿ ಅದು ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ HMPV ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ. ಅನೇಕ ಬೇರೆ ಬೇರೆ ಏನೋ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಅಂತ ಏನು ಹೇಳ್ತೀವಿ, ಅಂದರೆ ಈ ILI ಅಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ. ILI ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ಕಫ ಮತ್ತು ಕೆಮ್ಮು, ನೆಗಡಿ, ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ. ಅದರಲ್ಲಿ ಈ HMPV ಕೂಡ ಒಂದು. ಸೊ ಅದು ಏನು ಹೊಸದೇನಲ್ಲ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲೇನು ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲ ಕಡೆ ಇದೆ. ಪ್ರಥಮವಾಗಿ ಪತ್ತೆ ಹಚ್ಚಿದ್ದು 2001ನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಪ್ರಥಮವಾಗಿ ಪತ್ತೆ ಹಚ್ಚಿದ್ರು. ಅದಕ್ಕೆ ಮುಂಚೆಯಿಂದನೂ ಕೂಡ ಇತ್ತು, ಬಟ್ ಗೊತ್ತಾಗಿದೆ ಆವಾಗ. ಅದರಿಂದ ಇದು ಸಹಜವಾಗಿರುವಂಥದ್ದೇ. ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ICMR ಅವರು ಮತ್ತು ಏನು ಅವರೆಲ್ಲ ಇದನ್ನು ಸರ್ವೇಲೆನ್ಸ್ ಮಾಡ್ತಾ ಇರ್ತಾರೆ, ಇಂಥ ಒಂದು ILI ಕೇಸಸ್ಸಲ್ಲಿ ಬಂದಾಗ ಅದರಲ್ಲಿ 1% ಜನರಿಗೆ ಈ HMPV ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಮಾಹಿತಿ, ಡೇಟಾ. ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೇಲೆನ್ಸ್ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ಈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು 1% ಇದರಿಂದ HMPV ಅಂತ ಬರ್ತದೆ. ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ಸಿಂದ ಕೂಡ ಬರ್ತದೆ. ಸೊ ಅದು ಒಂದು. ಆದ್ದರಿಂದ ಇದರಿಂದ ಒಂದು ಫೆಟಾಲಿಟೀಸ್ ಏನು ಭಾಳ ಕಮ್ಮಿ. ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನೆಲ್ಲ ಅದು ಬರ್ತದೆ, ನಮ್ಮ ಒಂದು ದೇಹದಲ್ಲಿ ಇರ್ತದೆ. ಮತ್ತು ಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಇಬ್ಬರು ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು. ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು. ಎಲ್ಲ ನಾರ್ಮಲ್ ಆಗಿದ್ದಾರೆ. ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ, ICMR ಅವರು ಕೂಡ ಟಚ್ಚಲ್ಲಿ. ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಮ್ಯೂಟೇಟ್ ಆಗಿ
ಇದು ಒಂದು ರೀತಿ ಅಪಾಯಕಾರಿಯಾದಂಥ ವೈರಸ್ ಆದರೆ ಅದು ಅವಾಗ ಏನಾಗ್ತದೆ, ನಮ್ಮ ಕೇಸಸ್ಸು ದಿಢೀರಾಗಿ ಹೆಚ್ಚಾಗ್ತಾ ಹೋಗಬೇಕು, ಅಥವಾ ದಿಢೀರಾಗಿ ಎಲ್ಲೆಲ್ಲೋ ಕಡೆ ತುಂಬ ಜನ ಇದಕ್ಕೆ ಇಂಥ ಒಂದು ಹೊಸ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಗುಣಮುಖರಾಗ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಎಲ್ಲಾದರೂ ಕೂಡ ಒಂದು ವರದಿ ಬರಬೇಕು, ಒಂದು ಮಾಹಿತಿ ಬರಬೇಕು. ಎಲ್ಲೂ ನಮ್ಮ ದೇಶದಲ್ಲಿ ಎಲ್ಲೂ ಆ ಥರ ಇಲ್ಲ. ಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬರ್ಬೋದು. ಟೆಸ್ಟ್ ನೋಡಿ, ನಿಮ್ಗೆ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸಿಕ್ಕೇ ಸಿಕ್ಕತ್ತೆ. ನೀವು ಇವತ್ತು 10-20 ಜನ ಟೆಸ್ಟ್ ಮಾಡಿ ಏನೋ ಅದು ಮುಖ್ಯ ಅಲ್ಲ. ನಾವು ಡೇಟಾ ನೋಡಬೇಕು, ಮಾಹಿತಿ ನೋಡಬೇಕು. ಈಗ ನಾರ್ಮಲ್ ಆಗಿ ಏನು ಟೆಸ್ಟ್, ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಹುಡುಕಿ ಅಂತ ಅವ್ರೇನು ಟೆಸ್ಟ್ ಮಾಡಿಲ್ಲ. ನಾರ್ಮಲ್ ಪ್ರೊಸೆಸರ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದೊಂದ್ಸಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ತದೆ, ಇನ್ನೊಂದು ವೈರಸ್ ಬರ್ತದೆ, ಇದು HMP ಅಂತ ಬಂದಿದೆ. 1% ಆಫ್ ದ ಟೋಟಲ್ ಟೆಸ್ಟಿಂಗಲ್ಲಿ ಇದು ಬರ್ತದೆ ಅಂತ ಇರುವಂಥ ಮಾಹಿತಿ. ಪುಣೆಗೆ ಅದೆಲ್ಲ ಇದೆಲ್ಲ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಈಗ HMPV ಟೆಸ್ಟ್ ಮಾಡಿದಾಗ HMPV ವೈರಸ್ ಇರುವಂಥ ವೈರಸ್, ಅದೇ ಥರ 100 ವೈರಸಸ್ಗಳಿದೆ, ಆಯಿತಾ. ಆ ಟೆಸ್ಟಿಂಗಿಗೆ ಮತ್ತೆ ಪುಣೆಗೆ ಕಳಿಸ್ಬೇಕು ಅಂತ ಇದರ ಅವಶ್ಯಕತೆ ನಮಗೆ ಸದ್ಯಕ್ಕಂತೂ ಏನು ಇಲ್ಲ. ಮತ್ತು ಎಲ್ಲೂ ಕೂಡ ಒಂದು ದೊಡ್ಡ ಔಟ್ಬ್ರೇಕ್ ಆಗಿದೆ. ತುಂಬ ಜನ ಇವತ್ತಿನ ದಿವಸ ಹುಷಾರು ತಪ್ತಾ ಇದ್ದಾರೆ. ಭಾಳ ಕಡೆ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ. ಇವೆಲ್ಲ ಬಂದರೂ ಕೂಡ ಸುಲಭವಾಗಿ ಗುಣಮುಖರಾಗಿ ಹೋಗ್ತಾರೆ. ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾಗಿರೋರಿಗೆ ಬರುವಂಥದ್ದು, ಯಾರಿಗೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಇದು ಬರ್ತದೆ. ಅದಕ್ಕೆ ಮಕ್ಕಳು ಜಾಸ್ತಿ ಕಾಣಿಸ್ಕೊಳ್ಳೋದಂಥದ್ದು ಈ ವಿಶೇಷವಾಗಿ HMPV. ಸೊ ಈ ಥರ ಇರೋದ್ರಿಂದ ಸದ್ಯಕ್ಕೆ ಎಲ್ಲೂ ಕೂಡ ದೇಶದಲ್ಲಿ ಈ ಸಮಸ್ಯೆ ಇದೆ ಅಥವಾ ಏನೋ ಈ ಥರ ವಿಶೇಷ ಹೊಸ ಮಾಹಿತಿಗಳಿದೆ ಅಂತ ಎಲ್ಲೂ ಕೂಡ ನಾವು ಹೇಳೋಕ್ಕಾಗ್ತಾ ಇಲ್ಲ. ಏನೂ ಇಲ್ಲ. ಹೇಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ, ಅವರು ಇನ್ಫೆಕ್ಷನ್ ಆಗಿತ್ತು, ಆಸ್ಪತ್ರೆಯವರು ಲ್ಯಾಬ್ಗೆ ಕಳಿಸಿದ್ದಾರೆ. ಅವ್ರಿಗೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಹೇಳಿದ್ನಲ್ಲ, ಕೋಲ್ಡು, ಕೆಮ್ಮು ಈ ಥರ ಇದ್ದಾಗ ಅವಾಗ ಈ ಥರ ಒಂದು ಟೆಸ್ಟ್ ಮಾಡ್ತಾರೆ, ಮಕ್ಳಿಗೆ ಟೆಸ್ಟ್ ಮಾಡಿಸ್ತಾರೆ ಯಾವ ಥರ ವೈರಸ್ ಇದೆ ಅಂತ, ಅದೇನಾಗಿದೆ ಅಂತ. ಅದರಲ್ಲಿ ಅವ್ರಿಗೆ ಇದು ಬಂದು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಏನಾಗಿಲ್ಲ, ಏನು ಸಮಸ್ಯೆ ಏನಿಲ್ಲ. ದೇ ವಿಲ್ ಬಿ ನಾರ್ಮಲ್ ಪ್ರೊಸೆಸಸ್ ಬೈ ದ ಡಾಕ್ಟರ್ಸ್. ವಾಟ್ ಎವರ್ ಟೆಸ್ಟ್ ರ್ಯಾಂಡಮ್ ಆಗು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ವಾಟ್ ಎವರ್ ನಾರ್ಮಲ್ ಟೆಸ್ಟ್ ಡಾಕ್ಟರ್ಸ್ ಆಗಲಿ ಇನ್ನೊಬ್ಬರಾಗಲಿ ಅವ್ರು ಮಾಡ್ತಾ ಹೋಗ್ತಾರೆ. ಏನೇ ಈ ಥರ ವಿಶೇಷವಾದಂಥ ಟೆಸ್ಟ್ಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ನಂತರ ಅವ್ರೇನಾದರೂ ತೀರ್ಮಾನ ತೊಗೊಂಡ್ರೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅವ್ರೇನಾದರೂ ಇದಕ್ಕೋಸ್ಕರನೇ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಆವಾಗ ನಾವು ಮಾಡೋಣ. ಸದ್ಯಕ್ಕೀಗ ಏನು ರೆಗ್ಯುಲರ್ ಪ್ರೊಸೆಸ್ಸಲ್ಲಿ ಏನೇನು ಟೆಸ್ಟು ಯಾವ ಆಸ್ಪತ್ರೆಯವ್ರು ಮಾಡ್ತಾರೆ ಅದೇ ಮಾಡ್ತಾರೆ ಹೊರತು ಇದನ್ನು ಹೋಗಿ ಹುಡುಕಿ ಇದನ್ನು ಚೆಕ್ ಮಾಡಿ ಇದು ಇದೆಯಾ ಇಲ್ವಾ. ಯಾಕಂದರೆ ಇದು ಇರುವಂಥ ವೈರಸ್, ಇದು ಹೊಸ ವೈರಸ್ ಅಲ್ಲ. ಕೋವಿಡ್ ವೈರಸ್ ಬಂದಾಗ ಇಟ್ ವಾಸ್ ಎ ನ್ಯೂ ಸ್ಟ್ರೇನ್, ಇದು ಓಲ್ಡ್ ಸ್ಟ್ರೇನ್, ಹಳೇ ಸ್ಟ್ರೇನ್. ಇದು ಇರುವಂಥ ವೈರಸ್, ಇದು ಹೊಸ ವೈರಸ್ ಏನಲ್ಲ. ಲಾಸ್ಟ್ 1 ಇಯರಲ್ಲಿ ಎಷ್ಟು ಕಾಣಿಸ್ಕೊಂಡಿದ್ರೆ ಡೇಟಾ ನಮ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಯಾಕಂತ ಹೇಳಿದ್ರೆ ಈ ಡೇಟಾ ಪ್ರತಿಯೊಂದು ಟೆಸ್ಟಲ್ಲೂ ಅದು ಸುಲಭವಾಗಿ ಸಿಗೋದಿಲ್ಲ. ಆದರೆ ಎಲ್ಲೂ ಕೂಡ ಇದರಿಂದ ಏನಾದರೂ ಅಪಾಯಕರವಾದಂಥ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಆ ಮಾಹಿತಿ ಇಲ್ಲ. ಆದರೂ ಒಂದು ಅಫಿಷಿಯಲ್ ಒಂದು ಪ್ರೆಸ್ ರಿಲೀಸ್ ಹೋಗ್ತದೆ, ಡೂಸ್ ಆ್ಯಂಡ್ ಡೋಂಟ್ಸ್. ಅವರು ಅಷ್ಟೇ ಹೇಳಿರೋದು. ಅವರು ಕೂಡ ಹೇಳಿದ್ದಾರೆ ಇವತ್ತು ಎಲ್ಲೂ ಕೂಡ ದೇಶದಲ್ಲಿ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಇದೆ, ILI ಕೇಸಸ್ ಏನಿದೆ, ಎಲ್ಲೂ ಕೂಡ ದೇಶದಲ್ಲಿ ವಿಶೇಷವಾದಂಥ ರೀತಿಯಾಗಿ ಹೆಚ್ಚಾಗಿರೋದು ಕಾಣ್ತಾ ಇಲ್ಲ. ದೇರ್ ಹ್ಯಾಸ್ ಬಿನ್ ನೋ ಅನ್ಯೂಶುವಲ್ ಸರ್ಜ್ ಆಫ್ ಕೇಸಸ್ ಇನ್ ಇಂಡಿಯಾ ಅಂತ ಅವರು ಹೇಳಿರೋದು. ರೆಗ್ಯುಲರ್ ಆಗಿದೆ, ಎಲ್ಲೂ ಕೂಡ ಆ ಥರ ಏನು ವಿಶೇಷವಾದಂಥ ಪ್ರಕರಣಗಳು ಇಡೀ ದೇಶ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಅಂತ ಅವರು ಅದೇ ಹೇಳಿದ್ದಾರೆ. ಸೊ ಮಿಕ್ಕಿದ್ದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಟ್ರೆಂಡ್ಸ್ ವರ್ಲ್ಡ್ ವೈಡಲ್ಲಿ ಏನು ನಡೀತದೆ ಅದು ಕೂಡ ಟ್ರೆಂಡ್ಸ್ ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತಲೂ ಹೇಳಿದ್ದಾರೆ. ಮತ್ತು ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ. ಯಾಕಂತ ಹೇಳಿದ್ರೆ ಕೋವಿಡ್ಗೆ ಆ ಥರ ಸನ್ನಿವೇಶ ಬಂದಾಗ ಇದು ಕೋವಿಡ್ ಥರನೇ ಇರುವಂಥ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು, ಆ ಟೈಪು. ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ. ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು, ಟೆಸ್ಟಿಂಗ್ ಕಿಟ್ಸು ಮತ್ತು PPE ಕಿಟ್ಸು ಮತ್ತು RT-PCR ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ
ಇನ್ ಪ್ಲೇಸ್ ಇದೆ, ಮಾಡ್ಕೋಬೋದು. ಬಟ್ ಆ ಸಿಚುವೇಶನ್ ಇಲ್ಲ ಈಗ. ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಇಲ್ಲ, ಬಟ್ ಮಕ್ಕಳಲ್ಲಿ 2 ಮಕ್ಕಳು ಅನ್ನುವಂಥದ್ದು ಸ್ವಲ್ಪ ಪೇರೆಂಟ್ಸ್ ಅಲ್ಲಿ ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ನೀವು ಬೇರೆ ಏನಾದರೂ ನೋಡಿ, ಯಾವುದೇ ವೈರಾಣು ಸ್ಪ್ರೆಡ್ ಆಗಿ ಆಗ್ತದೆ. ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲೂಯೆನ್ಸ್, ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ. ಯಾವುದೇ ಕಾಯಿಲೆ, ಈಗ ನನಗೂ ಸ್ವಲ್ಪ ಕಫ ಇದೆ ಈಗ, ಆಯಿತಾ, ನನ್ನ ಹತ್ರ ಜಾಸ್ತಿ ಬರಬೇಡಿ, ನೀವೀಗ ಸ್ವಲ್ಪ ದೂರ ಇರಿ, ಅಷ್ಟೇ ಹೇಳ್ಬೋದು ನಾವು. ಏನೂ ಇಲ್ಲ, ಏನು ಸದ್ಯಕ್ಕೆ ಸಹಜವಾದಂಥ ರೀತಿಯಾಗೇ ಇರಿ. ಮತ್ತು ಏನು ಅಂತ ಹೇಳಿದ್ರೆ ಸ್ವಲ್ಪ ನಾವು ಏನಾದರೂ ಈ ಥರ ಈ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ, ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ, ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜೀನಿಕ್ ಕಂಡಿದ್ರಲ್ಲಿ ನೀವು ಉಪಯೋಗ ಮಾಡಿ. ಎಲ್ಲದಕ್ಕೂ ಒಳ್ಳೆಯದು, ಈ ಒಂದೇ ವೈರಸ್ಗಲ್ಲ, ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೆಯದೇ ಅದು. ಸೊ ಈ ಥರ ಹೆಚ್ಚು ನೀರು ಕುಡೀರಿ, ಒಳ್ಳೆ ಆಹಾರ ತಿನ್ನಿ, ಮತ್ತು ಜಾಸ್ತಿ ಇರುವಂಥ ಜನಸಾಂದ್ರತೆ ಇರೋ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ. ಅದು ಎಲ್ಲದಕ್ಕೂ ಕೂಡ ಅನುಕೂಲ. ಬಟ್ ಇದಕ್ಕೋಸ್ಕರ ಸ್ಪೆಷಲ್ಲಾಗಿ ನಾವು ಇನ್ನೂ ಏನು ವಿಶೇಷವಾದಂಥ ಒಂದು ನಾವು ಇದು ಹೀಗೇನೆ ಮಾಡಬೇಕು ಅಂತ ಹೇಳುವಂಥ ಸನ್ನಿವೇಶ ಇಲ್ಲ. ಇವೆಲ್ಲ ಕೊಡಿಸಿರೋದು ನಾವೇ, ಅದನ್ನು ರಿಪೋರ್ಟನ್ನು ತರಿಸಿರೋದು ನಾವೇ, ಅದೆಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ. ಈಗೇನು ಮೊನ್ನೆ ಪ್ರಕರಣ ಆಯಿತು, ಇನ್ನೂ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನ ಇನ್ನೂ ಸದೃಢ ಮಾಡಬೇಕು, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ನಿರ್ವಹಣೆ ಚೆನ್ನಾಗಬೇಕು ಅಂತ ನಾವು ಬೇರೆ ಬೇರೆ ಪ್ರೊಸೆಸ್ ಅದನ್ನು ತೊಗೊಂಬರ್ಬೇಕಾಗಿದೆ. ಮತ್ತು ಅದರ ಬಗ್ಗೆ ನಾನು ಇನ್ನೊಮ್ಮೆ ಪೂರ್ತಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ನೋಡಿ, ಅವರ ಡಿಮಾಂಡ್ಸನ್ನು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇದೆ, ಅದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆಶಾ ಕಾರ್ಯಕರ್ತರು ಸೇವೆ ಅದು ಭಾಳ ಮುಖ್ಯವಾದಂಥ ಸೇವೆ, ಮತ್ತು ಆ ಸೇವೆಗಳ ಒಂದು ಅವಶ್ಯಕತೆ ನಮ್ಮ ಜನರಿಗೂ ಇದೆ, ನಮ್ಮ ರಾಜ್ಯಕ್ಕೂ ಇದೆ. ಅದರೆಲ್ಲೂ ಕೂಡ ಲೋಪ ಆಗಬಾರ್ದು, ಆಯಿತಾ. ಸ್ಟ್ರೈಕ್ ಬರೋದು ಹೋಗೋದು ಓಕೆ, ಬಟ್ ಆ ಸ್ಟ್ರೈಕು ನಾವು ಸ್ಯಾಂಕ್ಷನ್ ಮಾಡ್ತಾ ಇಲ್ಲ. ಸೊ ಸರ್ವಿಸಸ್ ಎಫೆಕ್ಟ್ ಆಗಬಾರ್ದು. ಅದನ್ನು ಅವ್ರು ಎಚ್ಚರಿಕೆ ವಹಿಸ್ಕೊಂಡು ಆಶಾ ಕಾರ್ಯಕರ್ತರು ಅವರು ತಮ್ಮ ವಿಷಯಗಳನ್ನು ಮುಟ್ಟಿಸ್ಲಿ. ಅದು ನಮ್ಮ ಸೇವೆಗಳಿಗೆ ತೊಂದರೆ ಆಗದೇ ಇರೋಂಥ ರೀತಿಯಲ್ಲಿ ಅವರು ಮಾಡಬೇಕು. ಯಾಕೆಂದರೆ ಜನರಿಗೆ ಅದು ಸಮಸ್ಯೆ ಆಗ್ತದೆ. ನಾನು ಅವ್ರ ಜೊತೆ ಮಾತುಕತೆಗೆ ನಾವು ಯಾವಾಗಲೂ ತಯಾರಾಗಿದ್ದೀವಿ. ಈಗಲೂ ಕೂಡ ನಮ್ಮ ಹತ್ರ ಬಂದು ಭೇಟಿ ಆಗೋದಕ್ಕೆ ನಾನು ಹೇಳಿದ್ದೀನಿ, 2 ಸರ್ತಿ ನಾವು ಮಾತಾಡಿದ್ದೀನಿ, ನಾನು ಹಿಂದೂ ಕೂಡ ಮಾತಾಡಿದ್ದೀನಿ. ಸೊ ನಮ್ಮ ಕಡೆಯಿಂದ ಏನೇನು ಸಮಸ್ಯೆಗಳಿದೆ ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾನೆ. ಸಾರ್ವಜನಿಕರಲ್ಲೂ ಕೂಡ ಈ ವಿಷಯದ ಬಗ್ಗೆ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು. ಏನು ಚೈನಾದಲ್ಲಿ ಅದರ ಒಂದು ಔಟ್ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ, ಅದೊಂದು ಕಡೆ. ಎರಡನೇದು, ಈ ಒಂದು HMPV ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು. ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು, ಭಯ ಕೂಡ ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಕೆಲವು ಕಡೆ ವರದಿಗಳಲ್ಲಿ HMPV ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು. ಇದು ಈ ವರದಿ ಅದು ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ HMPV ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ. ಅನೇಕ ಬೇರೆ ಬೇರೆ ಏನೋ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಅಂತ ಏನು ಹೇಳ್ತೀವಿ, ಅಂದರೆ ಈ ILI ಅಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ. ILI ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ಕಫ ಮತ್ತು ಕೆಮ್ಮು, ನೆಗಡಿ, ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ. ಅದರಲ್ಲಿ ಈ HMPV ಕೂಡ ಒಂದು. ಸೊ ಅದು ಏನು ಹೊಸದೇನಲ್ಲ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲ ಕಡೆ ಇದೆ. ಪ್ರಥಮವಾಗಿ ಪತ್ತೆ ಹಚ್ಚಿದ್ದು 2001ನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಪ್ರಥಮವಾಗಿ ಪತ್ತೆ ಹಚ್ಚಿದ್ರು. ಅದಕ್ಕೆ ಮುಂಚೆಯಿಂದನೂ ಕೂಡ ಇತ್ತು, ಬಟ್ ಗೊತ್ತಾಗಿದೆ ಆವಾಗ. ಅದರಿಂದ ಇದು ಸಹಜವಾಗಿರುವಂಥದ್ದೇ. ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ICMR ಅವರು ಮತ್ತು ಏನು ಅವರೆಲ್ಲ ಇದನ್ನು
ಸರ್ವೇಲೆನ್ಸ್ ಮಾಡ್ತಾ ಇರ್ತಾರೆ. ಇಂಥ ಒಂದು ILI ಕೇಸಸ್ಸಲ್ಲಿ ಬಂದಾಗ ಅದರಲ್ಲಿ 1% ಜನರಿಗೆ ಈ HMPV ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಡೇಟಾ. ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೇಲೆನ್ಸ್ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ಈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು 1% ಇದರಿಂದ HMPV ಅಂತ ಬರ್ತದೆ. ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ಸಿಂದ ಕೂಡ ಬರ್ತದೆ. ಸೊ ಅದು ಒಂದು. ಆದ್ದರಿಂದ ಇದರಿಂದ ಒಂದು ಫೆಟಾಲಿಟೀಸ್ ಏನು ಭಾಳ ಕಮ್ಮಿ. ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನೆಲ್ಲ ಅದು ಬರ್ತದೆ, ನಮ್ಮ ಒಂದು ದೇಹದಲ್ಲಿ ಇರ್ತದೆ ಮತ್ತು ಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಇಬ್ಬರು ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು. ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು, ಎಲ್ಲ ನಾರ್ಮಲ್ ಆಗಿದ್ದಾರೆ. ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ, ICMR ಅವರು ಕೂಡ ಟಚ್ಚಲ್ಲಿ. ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಮ್ಯೂಟೇಟ್ ಆಗಿ ಇದು ಒಂದು ರೀತಿ ಅಪಾಯಕಾರಿಯಾದಂಥ ವೈರಸ್ ಆದರೆ ಅದು ಅವಾಗ ಏನಾಗ್ತದೆ, ನಮ್ಮ ಕೇಸಸ್ಸು ದಿಢೀರಾಗಿ ಹೆಚ್ಚಾಗ್ತಾ ಹೋಗಬೇಕು ಅಥವಾ ದಿಢೀರಾಗಿ ಎಲ್ಲೆಲ್ಲೋ ಕಡೆ ತುಂಬ ಜನ ಇದಕ್ಕೆ ಇಂಥ ಒಂದು ಹೊಸ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಗುಣಮುಖರಾಗ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಎಲ್ಲಾದರೂ ಕೂಡ ಒಂದು ವರದಿ ಬರಬೇಕು, ಒಂದು ಮಾಹಿತಿ ಬರಬೇಕು. ಎಲ್ಲೂ ನಮ್ಮ ದೇಶದಲ್ಲಿ ಎಲ್ಲೂ ಆ ಥರ ಇಲ್ಲ. ಅಲ್ಲ, ಈ ಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬರ್ಬೋದು. ಟೆಸ್ಟ್ ನೋಡಿ, ನಿಮ್ಗೆ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸಿಕ್ಕತ್ತೆ. ಇವತ್ತು 10-20 ಜನ ಟೆಸ್ಟ್ ಮಾಡಿ ಏನೋ ಅದು ಮುಖ್ಯ ಅಲ್ಲ. ನಾವು ಡೇಟಾ ನೋಡಬೇಕು, ಮಾಹಿತಿ ನೋಡಬೇಕು. ಈಗ ನಾರ್ಮಲ್ ಆಗಿ ಏನು ಟೆಸ್ಟ್, ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಹುಡುಕಿ ಅಂತ ಅವ್ರೇನು ಟೆಸ್ಟ್ ಮಾಡಿಲ್ಲ, ನಾರ್ಮಲ್ ಪ್ರೊಸೆಸರ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದೊಂದ್ಸಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ತದೆ, ಇನ್ನೊಂದು ವೈರಸ್ ಬರ್ತದೆ, ಇದು HMP ಅಂತ ಬಂದಿದೆ. 1% ಆಫ್ ದ ಟೋಟಲ್ ಟೆಸ್ಟಿಂಗಲ್ಲಿ ಇದು ಬರ್ತದೆ ಅಂತ ಇರುವಂಥ ಮಾಹಿತಿ. ಪುಣೆಗೆ ಅದೆಲ್ಲ ಇದೆಲ್ಲ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಈಗ HMPV ಟೆಸ್ಟ್ ಮಾಡಿದಾಗ HMPV ವೈರಸ್ ಇರುವಂಥ ವೈರಸ್, ಅದೇ ಥರ 100 ವೈರಸಸ್ಗಳಿದೆ, ಆಯಿತಾ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಡಾಕ್ಟರ್ ನವೀನ್ ಕುಲಾಲ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸದ್ಯ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟ HMPV ವೈರಸ್ ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ, ಜೊತೆಗೆ 3 ತಿಂಗಳ ಮಗುವಿನಲ್ಲಿ ಪತ್ತೆಯಾಗಿರುವಂಥದ್ದು. ಜೊತೆಗೆ ಇಡೀ ದೇಶದಲ್ಲಿ 4ನೇ ಪ್ರಕರಣ ದಾಖಲಾಗಿದೆ. ಒಂದು ಕಡೆ ಗುಜರಾತ್ನಲ್ಲಿ, ಜೊತೆ ಮತ್ತೊಂದು ಕಡೆ ಬಂಗಾಳದಲ್ಲಿ. ಸೊ ಹಾಗಿದ್ದಾಗ ಡಾಕ್ಟರ್ ನವೀನ್ ಕುಲಾಲ್ ಇವರ ಜೊತೆ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಸರ್ ನಮಸ್ತೆ. ಸರ್ ನಮಸ್ತೆ ನವೀನ್ ಸರ್, ಸದ್ಯದ ಪರಿಸ್ಥಿತಿ ಈಗ ಮತ್ತೊಮ್ಮೆ ಕೋವಿಡ್ ಭಾರತಕ್ಕೆ ಎಂಟ್ರಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಕೋವಿಡ್ ನಂತದ್ದೇ ಒಂದು ವೈರಸ್ ಎಂಟ್ರಿ ಆಗಿದೆ, HMPV ಅನ್ನುವಂಥ ಹೆಸರು ಇದೆ ಇದಕ್ಕೆ. ಈ ಹಿಂದೆ ಕೂಡ ಇತ್ತು ಅನ್ನುವಂಥದ್ದು ಆರೋಗ್ಯ ಸಚಿವರು ಹೇಳ್ತಾರೆ. ಭಯ ಪಡುವಂಥ ಅವಶ್ಯಕತೆಗಳು ಏನಿಲ್ಲ ಅನ್ನುವಂಥದ್ದು. ಎಸ್ ಸರ್, ಏನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ಅಲ್ಲ, ಈಗ ಮೊದಲನೇದಾಗಿ HMPV ವೈರಸ್ ಮೊದಲಿಂದ ನಮ್ಮಲ್ಲಿ ಇದ್ದಂತ ಒಂದು ವೈರಸ್ ಆಗಿದೆ. ಇದು COVID-19 ಹೋಲಿಸಿದ್ರೆ ಇದು ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದರಿಂದ ಆಗುವ ತೊಂದರೆಗೂ ಇದರಿಂದ ಆಗುವ ತೊಂದರೆ ಯೋಚಿಸಿದಲ್ಲಿ ಇದರಿಂದ ಆಗುವ ತೊಂದರೆ ತುಂಬಾ ಕಮ್ಮಿ ಮೊದಲನೇದಾಗಿ. ಆದರೆ ಹರಡುವ ರೀತಿ ಅದೇ ರೀತಿ ಇರುವುದರಿಂದ ಯಾರಿಗೆ ರೋಗ ಬಂದಿದೆ, ಅಂದ್ರೆ ಯಾರಿಗೆ ಶೀತ ಜ್ವರ ಬಂದಿದೆ, ಅದು HMPV ಆಗ್ಲಿ ಅಥವಾ ಸಾಧಾರಣ ಶೀತ ಜ್ವರ ಆಗ್ಲಿ, ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಹರಡದಂತೆ ಆಗ್ಬೇಕಾದ್ರೆ ಯಾರಿಗೆ ಬಂದಿದೆ ಅವರು ಜಾಗ್ರತೆ ವಹಿಸಬೇಕು. ಅದು ಮಾತ್ರ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು. ಓಕೆ ಓಕೆ ಸರ್, ಈಗ ಇಲ್ಲಿ HMPV ವೈರಸ್ ಇಲ್ಲಿ ನೋಡಿ, ಚೀನಾದಲ್ಲಿ ಇದು ಆತಂಕ ಸೃಷ್ಟಿಸಿರುವಂಥದ್ದು ಸತ್ಯ, ಅಲ್ಲಗಳೆಯುವಂತಿಲ್ಲ ಸದ್ಯದ ಪರಿಸ್ಥಿತಿ ಬಂದಿರುವಂತಹ ಮಾಹಿತಿಗಳ ಪ್ರಕಾರ. ಸೊ ಹಾಗಿದ್ದಾಗ ನಾವು ಇದನ್ನ ಅದೇ ರೀತಿ ತೆಗೆದುಕೊಳ್ಬೇಕಾ ಅಥವಾ ಏನಿಲ್ಲ ಏನಾಗಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಬೇಕಾ, ಏನ್ ಸರ್? ಇಲ್ಲ, ಈಗ ನೋಡಿ, ಯಾವುದೇ ವೈರಸ್
ಒಂದಷ್ಟು ಜನರಲ್ಲಿ ತೊಂದರೆಯನ್ನುಂಟು ಮಾಡಬಹುದು. ಅವರವರ ಈ ರೋಗ ನಿರೋಧಕ ಶಕ್ತಿ ಮತ್ತು ಅವರ ವಯಸ್ಸಿಗೆ ಅನುಗುಣವಾಗಿ. ಚಿಕ್ಕ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ ಶೀತ ಜ್ವರ ಜೋರಾದ್ರೆ ಅವರು ಸೂಕ್ತ ರೀತಿಯ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಅತಿ ಅಗತ್ಯ. ಅದಲ್ಲದೆ ಮನೆ ಮದ್ದು ಮಾಡಿಕೊಂಡು ಯಾವುದೇ ರೋಗ ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಕೂತ್ರೆ ಮಾತ್ರ ತೊಂದರೆ ಆಗ್ಬೋದು ಹೊರತು ಸರಿಯಾದ ಚಿಕಿತ್ಸೆ ಪಡೆದಲ್ಲಿ ಖಂಡಿತ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ. ಓಕೆ ಓಕೆ. ಈಗ ಇದು ಸರ್ ಚೀನಾದಲ್ಲಿ ಪತ್ತೆಯಾಗಿದೆ, ಆದರೆ ಇಲ್ಲಿ ಭಾರತ ದೇಶದಲ್ಲಿ ಈಗ 4ನೇ ಪ್ರಕರಣ ಪತ್ತೆಯಾಗಿರುವಂಥದ್ದು. ಈಗ 2 ಪ್ರಕರಣ ಕರ್ನಾಟಕದಲ್ಲಿ, ಅದು ಕೂಡ ಬೆಂಗಳೂರಿನಲ್ಲಿ 2 ಪ್ರಕರಣ, ಅದು ಕೂಡ 8 ತಿಂಗಳ ಮಗು 3 ತಿಂಗಳ ಮಗು, ಅಂದರೆ ಪುಟ್ಟ ಮಕ್ಕಳಿಗೆ ಈ ಒಂದು ವೈರಸ್ ಪತ್ತೆಯಾಗಿರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಈ ಹಿಂದೆ ಕೊರೋನಾ ನಾವು ನೋಡಿದಾಗ ಟ್ರಾವೆಲ್ ಹಿಸ್ಟ್ರಿಗಳನ್ನು ನೋಡ್ತಾ ಇದ್ವಿ, ಆ ಭಾಗದಿಂದ ಬಂದಂಥವರನ್ನು ಅಥವಾ ಚೀನಾದಿಂದ ಯಾರು ಬರ್ತಾರೆ ಅಥವಾ ಬೇರೆ ದೇಶಗಳಿಂದ ಯಾರು ಬರ್ತಾರೆ ಅಲ್ಲಿ ಕ್ವಾರಂಟೈನ್ ಮಾಡುವಂಥದ್ದು, ತದನಂತರ ಅಲ್ಲಿ ಅಬ್ಸರ್ವೇಷನಲ್ಲಿ ಇಡುವಂಥದ್ದು, ಆ ರೀತಿ ಆಗ್ತಾ ಇತ್ತು. ಆದರೆ ಇಲ್ಲಿ ಯಾವುದೇ ರೀತಿಯ ಟ್ರಾವೆಲ್ ಹಿಸ್ಟ್ರಿ ಇಲ್ಲದಂತಹ ಕೇವಲ 8 ತಿಂಗಳು 3 ತಿಂಗಳ ಮಗುವಿನಲ್ಲಿ ಪತ್ತೆಯಾಗಿರುವಂತಹ ವೈರಸ್. ಹೌ ಸರ್, ಅಂಡ್ ಏನು ಇದು ಡೇಂಜರ್ ಇದೆಯಾ ಅಥವಾ ಏನ್ ಕತೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ಸಾಮಾನ್ಯವಾಗಿ. ನೋಡಿ, ಈ ವೈರಸ್ ಜಗತ್ತಿನ ಎಲ್ಲಾ ಕಡೆ ಇರತ್ತೆ. ಇದು ಕೇವಲ ಚೀನಾದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಅಲ್ಲ, ನಮ್ಮಲ್ಲೂ ಇರತ್ತೆ, ಪ್ರತಿ ದೇಶದಲ್ಲೂ ಇರತ್ತೆ. ಈಗ ಚೀನಾದಲ್ಲಿ ಈ ಬಗ್ಗೆ ಜಾಸ್ತಿ ಜನರಿಗೆ ಸೋಂಕು ಹರಡಿದ ನಿಟ್ಟಿನಲ್ಲಿ ಒಂದಷ್ಟು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಆತಂಕ ಸೃಷ್ಟಿಯಾಗಿದೆ ಹೊರತು WHO ಆಗ್ಲಿ ಯಾವುದೇ ಅಧಿಕೃತವಾದ ವೈದ್ಯಕೀಯ ಸಂಸ್ಥೆಗಳು ಈ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನು ನೀಡಿರುವುದಿಲ್ಲ. ಅಂದ್ರೆ ಅಲರ್ಟ್ ಅಂತ ನೀಡಿರುವುದಿಲ್ಲ. ಆದ ಕಾರಣ ಖಂಡಿತ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಆದ್ರೆ ಯಾರಿಗೆ ಶೀತ ಜ್ವರ ಇದೆ, ಅವ್ರು HMPV ಇರ್ಬೋದು, RSV ಇರ್ಬೋದು, ಇನ್ಫ್ಲುಯೆನ್ಸಾ ಇರ್ಬೋದು, ಅದು ಯಾವುದೇ ರೀತಿಯ ವೈರಸ್ ಇದ್ರೂನು ಇನ್ನೊಬ್ಬರಿಗೆ ಹರಡದ ರೀತಿಯಲ್ಲಿ ಬೇಕಾದ ಮುಂಜಾಗೃತಾ ಕ್ರಮಗಳನ್ನು ತಗೊಳ್ಳೋದು ಖಂಡಿತ ಅಗತ್ಯವಾಗಿದೆ. ಓಕೆ ಓಕೆ ಸರ್. ಈಗ ಇಲ್ಲಿ ಈ ವೈರಸ್ HMPV ಅನ್ನುವಂಥ ವೈರಸ್ 133 ವರ್ಷಗಳ ಹಿಂದಿತ್ತು ಅನ್ನುವಂಥ ಮಾಹಿತಿ. 19ನೇ ಶತಮಾನದಲ್ಲಿದ್ದಂತಹ ವೈರಸ್ ಈಗ ಏಕಾಏಕಿ ಹೇಗೆ ತಲ್ಲಣ ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಸರ್. ಯಾಕಿಷ್ಟು ಅಂದರೆ ಇಟ್ಸ್ ಕಾಮನ್ ಅನ್ನುವಂಥ ವಿಚಾರಗಳ ನಡುವೆ ಹಾಗಾದ್ರೆ ಯಾಕೆ ಈಗ ಸುದ್ದಿ ಆಗ್ತಾ ಇದೆ, ಯಾಕೆ ಈಗ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಸರ್? ಇಲ್ಲ, ಈಗ ನೋಡಿ, ಈಗ COVID-19 ನಂತರ ಪ್ರತಿಯೊಂದು ವೈರಸ್ ಬಗ್ಗೆ ಜನರಲ್ಲಿ ಒಂದಷ್ಟು ಮಾಹಿತಿ ಜಾಸ್ತಿ ಇದೆ. ಆ ಬಗ್ಗೆ ಅವರು ಗಾಬರಿ ಪಡುವಂತ ವ್ಯವಸ್ಥೆ ಕೂಡ ಜಾಸ್ತಿ ಆಗಿದೆ. ಅದು ಬಿಟ್ರೆ ಈ ಒಂದು ವೈರಸ್ ಇಂದ ಉಂಟಾಗುವ ಸಾವಿನ ಪ್ರಮಾಣ ಆಗ್ಲಿ ಅಥವಾ ಆರೋಗ್ಯದಲ್ಲಿ ಉಂಟಾಗುವ ಏರುಪೇರುಗಳನ್ನು ನೋಡಿದಲ್ಲಿ ಇದು ಖಂಡಿತ ಉಳಿದ ವೈರಸ್ಗಳಿಂದ ಖಂಡಿತ ಕಮ್ಮಿ ತೊಂದರೆಯನ್ನು ಉಂಟು ಮಾಡುವಂತ ವೈರಸ್ ಆಗಿದೆ. ಹಾಗೆ ನೋಡಿದ್ರೆ H1N1 ಇರ್ಬೋದು, H3N2 ಇರ್ಬೋದು, ಅದು ಕೂಡ ಖಂಡಿತವಾಗಿಯೂ ಇದೇ ವೈರಸ್ ಅಥವಾ ಇದಕ್ಕಿಂತಲೂ ಜಾಸ್ತಿ ತೊಂದರೆಯನ್ನು ಉಂಟು ಮಾಡುವಂತಾಗಿದೆ. ಆದ ಕಾರಣ ಇಲ್ಲಿ ಯಾವುದೇ ರೀತಿ ಭಯ ಪಡುವ ಅಗತ್ಯ ಇಲ್ಲ. ಆದ್ರೆ ಖಂಡಿತವಾಗಿ ಶೀತ ಜ್ವರ ಬಂದವರು ಒಂದು ಯಾವುದೇ ರೀತಿಯ ಉಸಿರುಗಟ್ಟುವಿಕೆ ಇದ್ರೆ ಅಥವಾ ಯಾವುದೇ ರೀತಿಯ ತೊಂದರೆ ಇದ್ರೆ ಸೂಕ್ತ ಚಿಕಿತ್ಸೆ ಪಡಿಬೇಕು, ಸೂಕ್ತ ವೈದ್ಯರಲ್ಲಿ ಚಿಕಿತ್ಸೆಗೆ ಹಾಜರಾಗಬೇಕು, ಅದು ಅತಿ ಅಗತ್ಯ ಇದೆ. ಓಕೆ ಓಕೆ. ಈಗ ಇಲ್ಲೂ ಕೂಡ ನಾವು ಗಮನಿಸಬೇಕಂತ ಅಂಶ ಅಂದರೆ ಪುಟ್ಟ ಮಕ್ಕಳಿಗೆ ಮಾತ್ರ ಈ ವೈರಸ್ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ಅಥವಾ ಪುಟ್ಟ ಮಕ್ಕಳಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು. ಹಾಗಿದ್ದಾಗ ಈ ಮಕ್ಕಳಲ್ಲೇ ಕಂಡು ಬಂದಿರೋದು 4 ಕೇಸಸ್ ಕೂಡ ದೇಶದಲ್ಲಿ ರಿಜಿಸ್ಟರ್ ಆಗಿರುವಂಥ ಮಕ್ಕಳ ಮೇಲೆ. ಈ ಒಂದು ವಿಷಯದ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಇದು ಮಕ್ಕಳಿಗೆ ಸಮಸ್ಯೆಯನ್ನ ತಂದುಕೊಡುವಂತಹ ವೈರಸ್ ಹೇಗೆ? ಇಲ್ಲ, ಹಾಗೇನಿಲ್ಲ. ಇದು ಪ್ರತಿಯೊಬ್ಬರಲ್ಲೂ ಕಂಡು ಬರುತ್ತದೆ. ಆದ್ರೆ ಮಕ್ಕಳಲ್ಲಿ ಇದರಲ್ಲಿ ತೊಂದರೆ ಜಾಸ್ತಿ ಬರಬಹುದಾದ ಸಾಧ್ಯತೆ ಇರುವುದರಿಂದ ಅಲ್ಲಿ ಆ ಮಕ್ಕಳಲ್ಲಿ ಈಗ ಬೇರೆ ಯಾವ್ದು ವೈರಸ್ ಪಾಸಿಟಿವ್ ಬಂದಿಲ್ಲ ಆದ್ರೆ ಇದನ್ನು ಕೂಡ ಹುಡುಕ್ತಾರೆ ಹೊರತು ಈ ವೈರಸ್ಸಿನಿಂದ ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಈ ವೈರಸ್ ಅನ್ನು ಪರೀಕ್ಷೆಗೆ ಒಳಪಡಿಸುವುದಿಲ್ಲ ಅಥವಾ ಆ ರೀತಿಯ ಅಧಿಕೃತವಾದ ಯಾವುದೇ ಆದೇಶ ನಮ್ಗೆ ಇರುವುದಿಲ್ಲ. ಓಕೆ ಓಕೆ. ಈಗ ಸರ್ ಚೀನಾದಲ್ಲಿ ಈ ವೈರಸ್ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಿದ್ದಾಗ ನಮ್ಮಲ್ಲೂ ಕೂಡ ಇನ್ನು ಮುಂದಕ್ಕೆ ಅಂದರೆ ಬಹುಶಃ ನಾವು ಕೊರೋನಾ ನೋಡಿದಾಗಲೂ ಕೂಡ ಪ್ರಥಮ ಹಂತದಲ್ಲಿ ನಾವುಗಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರಲಿಲ್ಲ, ಯಾಕಂದರೆ ಚೀನಾದಲ್ಲಿತ್ತು, ನಮ್ಗಳಿಗೆ ಏನಾಗಲ್ಲ ಅನ್ನುವಂಥ ಮನಸ್ಥಿತಿಗಳಲ್ಲಿ ನಾವಿದ್ವಿ. ಆದರೆ ಈ ವಿಚಾರವನ್ನು ಕೂಡ ಅದೇ ರೀತಿ ನಾವು ತೆಗೆದುಕೊಳ್ಬೇಕಾ ಅಥವಾ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾ ಸರ್? ಇಲ್ಲ, ಈವರೆಗೆ ಯಾವುದೇ WHO ಈ ಬಗ್ಗೆ ಯಾವುದೇ ರೀತಿಯ ಅಲರ್ಟ್ ಘೋಷಣೆ ಮಾಡಿರದ ಕಾರಣ ಈ ಬಗ್ಗೆ ಖಂಡಿತವಾಗಿ ಯಾವುದೇ ರೀತಿಯ ಗಾಬರಿ ಆಗುವ ಅವಶ್ಯಕತೆ ಇರುವುದಿಲ್ಲ. ಆದ್ರೆ ಯಾವುದೇ ಶೀತ ಜ್ವರ ಇರುವವರು ಮತ್ತೆ ಯಾವುದಾದ್ರೂ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ
ಇನ್ನೊಬ್ಬರಿಗೆ ತಮಗೆ ಬಂದಂತ ಶೀತ ಜ್ವರವನ್ನು ಕೊಡುವುದು ಖಂಡಿತ ತಪ್ಪು. ಸೊ ಆ ನಿಟ್ಟಿನಲ್ಲಿ ಜಾಗರೂಕತೆ ವಹಿಸುವುದು ಅತಿ ಅಗತ್ಯ. ಓಕೆ ಓಕೆ, ಅಂದ್ರೆ ಈಗ ಸಿಂಪ್ಟಮ್ಸ್ ಕೂಡ ಸೇಮ್ ಅಂತ ಹೇಳ್ತೀರಿ, ಶೀತ ಜ್ವರ ಸಾಮಾನ್ಯವಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ? ಹೌದು, ಎಲ್ಲ ಸಿಂಪ್ಟಮ್, ಎಲ್ಲ ರೀತಿಯ ಶೀತ ಜ್ವರದಲ್ಲೂ ಒಂದೇ ರೀತಿಯ ಸಿಂಪ್ಟಮ್ ಕಂಡು ಬರುವ ಹಿನ್ನೆಲೆಯಲ್ಲಿ ಇಲ್ಲಿ ಅಗತ್ಯ ಏನು ಅಂತ ಹೇಳಿದ್ರೆ, ಯಾರಿಗೆ ಮೈಕೈ ನೋವು ಶೀತ ಜ್ವರ ಇದ್ರೂನು ಅವ್ರು ಇನ್ನೊಬ್ಬರಿಗೆ ಹರಡದ ರೀತಿಯಲ್ಲಿ ಬೇಕಾದ ಏನು ಮುನ್ನೆಚ್ಚರಿಕೆ ಕ್ರಮಗಳಿದೆ ಅವುಗಳನ್ನು ಪಾಲಿಸಬೇಕಾಗ್ತದೆ. ಓಕೆ ಓಕೆ, ಈಗ ಈ ವಿಚಾರದ ಬಗ್ಗೆ ನಾವುಗಳು ಯಾಕೆ ಮಾತಾಡ್ತಿದ್ದೀವಿ ಅಂತ ಬಂದಾಗ, ಒಂದ್ ಕಡೆ ಕೊರೋನಾ ವೈರಸ್ ಇಡೀ ದೇಶ ವಿಶ್ವದಾದ್ಯಂತ ತಲ್ಲಣ ಜೊತೆಗೆ ಆತಂಕ ನಷ್ಟವನ್ನು ಸೃಷ್ಟಿ ಮಾಡಿತ್ತು. ಜೊತೆಗೆ ಇವತ್ತು ಈ ವಿಚಾರ ಯಾಕೆ ಮಾತಾಡ್ತೀವಿ ಅಂತ ಬಂದಾಗ, ನಮ್ಮ ರಾಜ್ಯದಲ್ಲೂ ಕೂಡ 2 ಕೇಸ್ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಕೂಡ ಸ್ವತಃ ಆರೋಗ್ಯ ಸಚಿವರೇ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಜೊತೆಗೆ ಪ್ರೆಸ್ ಮೀಟನ್ನು ಕರೆದು ಮಾಹಿತಿಯನ್ನು ಕೊಡ್ತಾರೆ ಅಂತ ಬಂದಾಗ, ಇಸ್ ಇಟ್ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾ ಅಥವಾ ಇಲ್ಲ ಪರವಾಗಿಲ್ಲ ಇಂತಹ ವೈರಸ್ಗಳು ಬರುತ್ತೆ ಹೋಗುತ್ತೆ ಅನ್ನೋ ವಿಚಾರದಲ್ಲಿ ನಾವು ನೋಡ್ಕೊಳ್ಬೇಕಾ, ಏನ್ ಸರ್? ಅಲ್ಲ, ಈಗ ಸದ್ಯಕ್ಕೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ರೂಪಾಂತರ ಪಡೀತದ ಅಥವಾ ಈ ರೀತಿ ಇರ್ತದ, ಸದ್ಯದ ಮಟ್ಟಿಗೆ ಅಂತೂ ಖಂಡಿತ ತೊಂದರೆ ಇರುವುದಿಲ್ಲ. ರೂಪಾಂತರ ಪಡೆದಲ್ಲಿ ಅಥವಾ ಬೇರೆ ತೊಂದರೆ ಆದಲ್ಲಿ ಆ ಬಗ್ಗೆ ಸೂಕ್ತ ಮಾಹಿತಿಯನ್ನು ವೈದ್ಯಕೀಯ ನೆಲೆಯಲ್ಲಿ ನೀಡ್ತಾರೆ. ಮ್ಯೂಟೇಷನ್ ಆಗುವಂತ ವೈರಸ್ ಸರ್ ಇದು ಹೇಗೆ? ಅಲ್ಲಿ ಎಲ್ಲಾ ವೈರಸ್ ಯಾವುದೇ ಸಮಯದ ಎಲ್ಲಾ ವೈರಸ್ ಮ್ಯೂಟೇಷನ್ ಹೊಂದುವ ಸಾಧ್ಯತೆಯನ್ನು ಹೊಂದಿಕೊಂಡಿರ್ತದೆ. ಯಾವುದೇ ವೈರಸ್ ಮ್ಯೂಟೇಷನ್ ಹೊಂದಲಿಕ್ಕೂ ಸಾಧ್ಯ ಇದೆ. ಸದ್ಯದ ಮಟ್ಟಿಗೆ ಅದು ಯಾವುದೇ ತೊಂದರೆ ಕಾಣ್ತಾ ಇಲ್ಲ, ಅದಕ್ಕೆ ಗಾಬರಿ ಆಗುವ ಅಗತ್ಯ ಇರುವುದಿಲ್ಲ. ಓಕೆ ಓಕೆ, ಹಾಗಾಗಿ ಗಾಬರಿ ಆಗುವಂತ ಅವಶ್ಯಕತೆಗಳಿಲ್ಲ ಅಂತ ಹೇಳ್ತೀರಿ ಸರ್? ಖಂಡಿತ ಹೌದು. ಓಕೆ, ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಮುನ್ನೆಚ್ಚರಿಕೆ ಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯ ಹಾಗಾದ್ರೆ? ಖಂಡಿತ ಮುನ್ನೆಚ್ಚರಿಕೆ ಬೇಕೇ ಬೇಕು. ಓಕೆ ಓಕೆ, ಎಸ್ ಸರ್ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಾಕ್ಟರ್ ನವೀನ್ ಕುಲಾಲ್ ಅವರು, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ. ಸೊ ಇದು ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಂತಹ HMPV ವೈರಸ್ ಈಗಾಗಲೇ ಚೀನಾದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿರುವಂತಹ ಈ ಒಂದು ವೈರಸ್ ಯಾವ ರೀತಿ ಇಡೀ ವಿಶ್ವಕ್ಕೆ ಚೀನಾ ತುಂಬ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿತ್ತು ಕೋವಿಡ್ ಅನ್ನುವಂತಹ ವೈರಸ್ನ ಮೂಲಕ. ಅದೇ ರೀತಿ ಒನ್ಸ್ ಅಗೇನ್ ಅದೇ ಚೀನಾದಿಂದ ಹುಟ್ಟಿಕೊಂಡಂತಹ HMPV ವೈರಸ್. HMPV ವೈರಸ್ಗೆ ಈಗಾಗಲೇ ಚೀನಾ ನಲುಗಿ ಹೋಗಿದೆ. ಸೊ ಹಾಗಿದ್ದಾಗ ಭಾರತಕ್ಕೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ವಿಚಾರಗಳು, ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಇವತ್ತಿನ ದಿನ ಬಂದಿರುವಂತಹ ಮಾಹಿತಿ ಪ್ರಕಾರ ಭಾರತದಲ್ಲಿ 4 ಪ್ರಕರಣಗಳು HMPV ವೈರಸ್ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ 2 ಪ್ರಕರಣಗಳು ಕರ್ನಾಟಕದಲ್ಲೇ ದಾಖಲಾಗಿರುವಂಥದ್ದು. ಅದರಲ್ಲೂ ಕೂಡ 8 ತಿಂಗಳ ಮಗು ಜೊತೆಗೆ 3 ತಿಂಗಳ ಮಗುವಿನಲ್ಲಿ ಈ HMPV ವೈರಸ್ ಪತ್ತೆಯಾಗಿರುವಂಥದ್ದು. ಜೊತೆಗೆ ಗುಜರಾತ್ನಲ್ಲಿ ಜೊತೆಗೆ ಬಂಗಾಳದಲ್ಲೂ ಕೂಡ ಒಂದು ಪ್ರಕರಣ ಪತ್ತೆಯಾಗಿರುವಂಥದ್ದು. ತಜ್ಞರು ಹೇಳುವ ಪ್ರಕಾರ, ಜೊತೆಗೆ ಈಗಾಗಲೇ ಆರೋಗ್ಯ ಇಲಾಖೆಯ ಜೊತೆಗೆ ಸಭೆ ಕರೆದು ಮಾತನಾಡಿರುವಂತಹ ಆರೋಗ್ಯ ಸಚಿವರು ಹೇಳುವಂತಹ ಪ್ರಕಾರ ಈ ವೈರಸ್ ಈ ಹಿಂದೆಯೂ ಕೂಡ ನಮ್ಮ ದೇಶದಲ್ಲಿತ್ತು, ವಿಶ್ವದಲ್ಲೂ ಕೂಡ ಇತ್ತು. ಆದರೆ ಯಾವುದೇ ರೀತಿಯ ಹಾನಿ ಉಂಟು ಮಾಡುವಂತಹ ವೈರಸ್ ಇದಲ್ಲ. ಸೊ ಹಾಗಿದ್ದಾಗ ಭಾಳಷ್ಟು ಭಯ ಪಡುವಂತಹ, ಆತಂಕ ಪಡುವಂತಹ ಅವಶ್ಯಕತೆಗಳಿಲ್ಲ. ಆದರೆ ಇದರ ಸಿಂಪ್ಟಮ್ಸ್ಗಳು ಅಂತ ಬಂದಾಗ, ಗುಣಲಕ್ಷಣಗಳು ಅಂತ ಬಂದಾಗ, ಕೆಮ್ಮು, ಜ್ವರ, ಮೂಗು ಸೋರುವಿಕೆ ಅಥವಾ ಉಸಿರುಗಟ್ಟುವಿಕೆ, ಗಂಟಲು ಕೆರೆತ, ಉಬ್ಬಸ, ಉಸಿರಾಟದ ತೊಂದರೆ, ಜೊತೆಗೆ ದೇಹದಾದ್ಯಂತ ದದ್ದುಗಳು ಬರುತ್ತೆ. ಇದರ ರೋಗ ಲಕ್ಷಣಗಳಾಗಿರುತ್ತೆ. HMPV ವೈರಸ್ನ ರೋಗ ಲಕ್ಷಣಗಳಾಗಿರುತ್ತೆ. ಜೊತೆಗೆ HMPV ಹೇಗೆ ಹರಡುತ್ತದೆ ಅಂತ ಬಂದಾಗ, ತಜ್ಞರು ಹೇಳುವ ಪ್ರಕಾರ HMPV ಹೊಂದಿರುವವರಿಗೆ ನೇರ ಸಂಪರ್ಕದಿಂದ ಅಥವಾ ವೈರಸ್ನಿಂದ ಕಲುಷಿತಗೊಂಡ ವಸ್ತುಗಳನ್ನು ಸ್ಪರ್ಶಿಸುವ ಮೂಲಕ, ಉದಾಹರಣೆಗೆ ಕೆಮ್ಮು ಮತ್ತು ಸೀನುವಿಕೆ, ಕೈಕುಲುಕುವುದು, ತಬ್ಬಿಕೊಳ್ಳುವುದು ಅಥವಾ ಚುಂಬಿಸುವುದು, ಫೋನ್ಗಳು, ಡೋರ್ ಹ್ಯಾಂಡಲ್ಗಳು, ಕೀಬೋರ್ಡ್ಗಳು ಅಥವಾ ಆಟಿಗಳಂಥ ಮೇಲ್ಮೈಗಳು ಅಥವಾ ವಸ್ತುಗಳನ್ನು ಸ್ಪರ್ಶಿಸುವುದರಿಂದ ಸೇರಿದೆ. ಅಂದರೆ ಸೇಮ್ ಸಿಂಪ್ಟಮ್ಸ್. ಕೊರೋನಾದಲ್ಲಿ ನಾವುಗಳು ಯಾವ ರೀತಿ ಗುಣಲಕ್ಷಣಗಳನ್ನು ಅಥವಾ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ವಿ, ಸೇಮ್ ಸಿಂಪ್ಟಮ್ಸ್ ಇಲ್ಲೂ ಕೂಡ ನಾವು ಪಾಲನೆ ಮಾಡಬೇಕಾಗುತ್ತೆ. ಜೊತೆಗೆ ಇದು HMPV ವೈರಸ್ನ ವಿಚಾರವಾಗಿ ಭಯ ಪಡುವಂಥ ಅವಶ್ಯಕತೆಗಳು ಏನಿಲ್ಲ. ಕೊರೋನಾದ ರೀತಿಯಲ್ಲಿ ಇದು ಪ್ರಾಣಕ್ಕೆ, ಜೀವಕ್ಕೆ ಹಾನಿ ಮಾಡಲ್ಲ. ಸಾಮಾನ್ಯವಾಗಿರುವಂತಹ ಜ್ವರದ ಲಕ್ಷಣಗಳನ್ನು ಈ HMPV ವೈರಸ್ ಹೊಂದಿದೆ. ಜೊತೆಗೆ ಈ ಸಂದರ್ಭ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಇವೆಲ್ಲದರ ಜೊತೆಗೆ ಗೈಡ್ಲೈನ್ಸ್ಗಳ ಪ್ರಕಟವಾಗಿದೆ. ಏನು ಹೇಳಿದ್ದಾರೆ ರಾಜ್ಯ ಸರ್ಕಾರದಿಂದ, ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು, ಯಾವ ರೀತಿ ಈ ವೈರಸನ್ನು ತಡೆದುಕೊಳ್ಳಬಹುದು, ಏನು ಮಾಡಬೇಕು, ಏನು ಮಾಡಬಾರ್ದು, ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ.
ಇದು HMPV ಗೈಡ್ಲೈನ್ಸನ್ನು ಏನು ಮಾಡಬೇಕು ಏನು ಮಾಡಬಾರ್ದು. ಕಣ್ಣು ಮೂಗು ಮತ್ತು ಬಾಯಿ ಪದೇ ಪದೇ ಮುಟ್ಟಬಾರ್ದು. ಕಣ್ಣು ಮೂಗನ್ನು ಬಾಯಿಯನ್ನು ಪದೇ ಪದೇ ಮುಟ್ಟಬಾರ್ದು. ಜೊತೆಗೆ ಬಾಯಿ ಮೂಗನ್ನು ಕರ್ಚೀಫ್ ಮತ್ತು ಟಿಶ್ಯೂ ಪೇಪರಿಂದ ಮುಚ್ಚಬೇಕು. ಪದೇ ಪದೇ ಕೈಗಳನ್ನು ಸೋಪ್ ಮತ್ತು ಸ್ಯಾನಿಟೈಸರ್ಸ್ನಿಂದ ಶುಚಿಗೊಳಿಸಬೇಕು. ಜನಸಂದಣಿರುವಂತಹ ಸ್ಥಳಗಳಲ್ಲಿ ಹೆಚ್ಚಾಗಿ ಹೋಗಬಾರ್ದು, ಓಡಾಡಬಾರ್ದು. ಜ್ವರ, ಕೆಮ್ಮು, ಸೀನುವಿಕೆ ಇದ್ದರೆ ಸಾರ್ವಜನಿಕ ಸ್ಥಳಕ್ಕೆ ಹೋಗಬಾರ್ದು. ಯಾಕಂದರೆ ಸಾಮಾನ್ಯವಾಗಿರುವಂತಹ ಜ್ವರ, ಕೆಮ್ಮು, ಸೀನುವಿಕೆ ಇದ್ದರೆ ಜೊತೆಗೆ ಅನಾರೋಗ್ಯ ಪೀಡಿತರ ಸಂಪರ್ಕದಿಂದ ದೂರ ಇರಬೇಕು ಅನ್ನುವಂತಹ ಗೈಡ್ಲೈನ್ಸ್ಗಳನ್ನು ಕೊಟ್ಟಿರುವಂಥದ್ದು. ಟವಲ್ಗಳು ಜೊತೆಗೆ ಬಟ್ಟೆಗಳನ್ನು ಹಂಚಿಕೊಳ್ಳುವುದು ಬಿಡಬೇಕು, ಸದ್ಯದ ಪರಿಸ್ಥಿತಿಯಲ್ಲಿ ಬೇಡ. ಇಫ್ ದೆರ್ ಇಸ್ ಎನಿ ಸಿಂಪ್ಟಮ್ಸ್ ರಿಲೇಟೆಡ್ ಟು ಇಶ್ಯೂ, ಹುಷಾರಿಲ್ಲ ಅಥವಾ ಫೀವರ್ ಇದೆ ಅನ್ನುವಂಥ ವಿಚಾರಗಳಲ್ಲಿ ಬಂದಾಗ, ಎಸ್ ಇದು ಸೇಮ್ ವೇ ನಾವು ಕೊರೋನಾ ಸಂದರ್ಭಗಳಲ್ಲಿ ಯಾವ ರೀತಿಯ ಗೈಡ್ಲೈನ್ಸ್ಗಳನ್ನು, ಮುನ್ನೆಚ್ಚರಿಕೆಗಳನ್ನು ಫಾಲೋ ಮಾಡ್ತಾ ಇದ್ವಿ, ಸೇಮ್ ವೇ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಅದೇ ರೀತಿಯ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ HMPV ಗೈಡ್ಲೈನ್ಸನ್ನು ಆರೋಗ್ಯ ಇಲಾಖೆ ಹೇಳಿರುವಂಥದ್ದು. ಜೊತೆಗೆ ಈ ಬಗ್ಗೆ ಭಯಪಡುವಂಥ ಅವಶ್ಯಕತೆಗಳು ಏನೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಸಚಿವರು, ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಸಿದು ಭಾರತ ದೇಶದಲ್ಲಿ ಜೊತೆಗೆ ರಾಜ್ಯದಲ್ಲೂ ಕೂಡ, ಕರ್ನಾಟಕದಲ್ಲೂ ಕೂಡ HMPV ವೈರಸ್ ಕಾಲಿಟ್ಟಿದೆ ಅನ್ನುವಂತಹ ಮಾಹಿತಿ. ಜೊತೆಗೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 2 ಪ್ರಕರಣಗಳು, ಜೊತೆಗೆ ಗುಜರಾತ್ನಲ್ಲಿ, ಬಂಗಾಳದಲ್ಲಿ 2 ಪ್ರಕರಣಗಳು, ತಲಾ 4 ಪ್ರಕರಣಗಳು ದಾಖಲಾಗಿರುವಂಥದ್ದು. ಅಂದರೆ HMPV ವೈರಸ್ ಅನ್ನುವಂಥದ್ದು ಕೊರೋನಾದ ರೀತಿಯಲ್ಲಿ ಯಾವ ರೀತಿಯ ಮಹಾಮಾರಿಗಳಲ್ಲ, ಪ್ರಾಣಕ್ಕೆ ಹಾನಿಯನ್ನು ಉಂಟು ಮಾಡಲ್ಲ. ಜೊತೆಗೆ ಇದು ಸಾಮಾನ್ಯ ಥರದ ಕೆಮ್ಮು, ಶೀತ, ಜ್ವರದ ಸಿಂಪ್ಟಮ್ಸ್ಗಳನ್ನು ಹೊಂದಿರುತ್ತೆ, ಆದರೆ ಮಕ್ಕಳಲ್ಲಿ ಬಹಳಷ್ಟು ಎಫೆಕ್ಟನ್ನು ಉಂಟು ಮಾಡುತ್ತೆ. ಸೊ ಹಾಗಿದ್ದಾಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಿ. ಜೊತೆಗೆ ಒಂದ್ಸೆಕೆಂಡ್ ಹೇಳುವಂಥದ್ದು, ಈ ವೈರಸ್ಗಳ ಜೊತೆಗೆ, ಅಂತಹ ಕೊರೋನಾ ವೈರಸ್ಗಳ ಜೊತೆಗೆ ನಾವುಗಳು ಬದುಕಿ ಆಗಿದೆ, ಜೊತೆಗೆ ಅದರ ಜೊತೆ ಜೀವನವನ್ನು ನಡೆಸಿ ಆಗಿದೆ, ಹೋರಾಟವನ್ನು ಮಾಡಿ ಆಗಿದೆ, ಭಾಳಷ್ಟು ಕಷ್ಟಗಳನ್ನು, ನಷ್ಟಗಳನ್ನು ಅನುಭವಿಸಿ ಆಗಿದೆ. ಹಾಗಿದ್ದಾಗ ಈ ಸಂದರ್ಭಗಳಲ್ಲಿ ಯಾರೂ ಕೂಡ ಇಂತಹ ವೈರಸ್ಗಳು ಅಂತ ಬಂದಾಗ ಭಾಳಷ್ಟು ಆತಂಕ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಮುನ್ನೆಚ್ಚರಿಕೆಯನ್ನು ತಾವುಗಳು ವಹಿಸ್ತೀರಿ. ತಮ್ಮಗಳಿಗೆ ಗೊತ್ತಿದೆ, ನಾವುಗಳು ಸ್ಪೆಷಲ್ಲಾಗಿ ಅಡ್ವೈಸನ್ನು ಕೊಡುವಂಥ ಅವಶ್ಯಕತೆಗಳು ಏನಿಲ್ಲ. ತಮ್ಮಗಳಿಗೆ ಗೊತ್ತಿದೆ ಯಾವ ರೀತಿ ತಾವುಗಳು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಥವಾ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಜ್ವರ ಬಂದವ್ರ ಜೊತೆ ಯಾವ ರೀತಿ ನಾವು ಬಿಹೇವ್ ಮಾಡಬೇಕು, ಮಾಸ್ಕ್ಗಳನ್ನು ಹಾಕಬೇಕು, ಇದೆಲ್ಲವೂ ಕೂಡ ತಮ್ಮಗಳಿಗೆ ಗೊತ್ತಿದೆ. ಸೊ ಹಾಗಿದ್ದಾಗ ನಾವುಗಳು ಅಡ್ವೈಸ್ ಮಾಡುವಂಥದ್ದು ಹೊಸದೇನಿಲ್ಲ, ಅಂತ ಅಡ್ವೈಸ್ ಮಾಡೋಂಥ ಅವಶ್ಯಕತೆಗಳು ಬಹುಶಃ ಇಲ್ಲ ಅಂತ ಅಂದ್ಕೊಳ್ತೀವಿ. ಇವೆಲ್ಲದ್ರ ಜೊತೆಗೆ ಭಯ ಪಡಲೇಬೇಡಿ, ಭಯ ಪಡುವಂಥ ಅವಶ್ಯಕತೆಗಳಿಲ್ಲ, ಭಯಪಟ್ಟು ಏನಾಗಲ್ಲ ಅಂಥದ್ದನ್ನು ನಾವು ನೋಡಿದ್ದೀವಿ. ಈ ಲಾಕ್ಡೌನ್ಗಳು, ಸೀಲ್ ಡೌನ್ಗಳು ಇದೆಲ್ಲವೂ ಕೂಡ ನೋಡಿ ಸಾಕಾಗಿದೆ. ಬದುಕಬೇಕು ಅಷ್ಟೇ, ಸದ್ಯದ ಪರಿಸ್ಥಿತಿಯಲ್ಲಿ ಬದುಕೋಣ, ಬದುಕಬೇಕು. ಸೊ ಹಾಗಿದ್ದಾಗ ಭಯ ಪಡಬೇಡಿ. ಜೊತೆಗೆ ಇಂತಹ ವೈರಸ್ಗಳು ಹುಟ್ಟಿದೆ, ಅಲ್ಲಿ ಹಾಗಾಗಿದೆ, ಇಲ್ಲಿ ಹೀಗಾಗಿದೆ ಅನ್ನುವಂಥ ಭಯ ಪಡುವಂಥ ಅವಶ್ಯಕತೆಗಳೇ ಇಲ್ಲ. ಆ ಮನಸ್ಥಿತಿಯಿಂದ ಕಂಪ್ಲೀಟಾಗಿ ದೂರ ಇರಿ. ಇದೊಂದು ಸಣ್ಣ ವೈರಸ್, ಇಂಥ ವೈರಸ್ಗಳು ಪದೇ ಪದೇ ಬರುತ್ತೆ ಹೋಗುತ್ತೆ. ಇಂತಹ ವೈರಸ್ಗಳು ನಮ್ಮ ದೇಶದಲ್ಲಿ ಹಿಂದೆಯೂ ಕೂಡ ಇತ್ತು, ಈಗಲೂ ಕೂಡ ಇದೆ. ಅದರ ಜೊತೆ ನಾವುಗಳು ಬದುಕ್ತೀವಿ, ಅದರ ಜೊತೆನೇ ನಾವುಗಳು ಬದುಕಬೇಕು. ಮನುಷ್ಯರಂತ ಬಂದಾಗ ಇಂಥ ವೈರಸ್ಗಳು ಬರುವಂಥದ್ದು ಕಾಮನ್. ಸೊ ಹಾಗಿದ್ದಾಗ ಇದರ ಬಗ್ಗೆ ಟೆನ್ಷನ್ ಮಾಡುವಂಥ ಅವಶ್ಯಕತೆಗಳಿಲ್ಲ. ಇದು ಸದ್ಯದ ಮಾಹಿತಿ, ನಾವು ಹೇಳಿರುವಂಥ ಮಾಹಿತಿಯಲ್ಲ, ನೇರವಾಗಿ ಈಗಾಗಲೇ ನಮ್ಮ ರಾಜ್ಯದ
ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆರೋಗ್ಯ ಇಲಾಖೆಯು ಈ ಬಗ್ಗೆ ಸಭೆಯನ್ನು ಕರೆದು ಮೀಟಿಂಗನ್ನು ಮಾಡಿ ಈ ಮಾಹಿತಿಯನ್ನು ನೀಡಿದೆ. ಸೊ ಹಾಗಾಗಿ ಭಯ ಪಡುವಂಥ ಅವಶ್ಯಕತೆಗಳೇ ಇಲ್ಲ ಅಂತ ಹೇಳ್ತಾ ಆರೋಗ್ಯವಾಗಿರಿ ಆ್ಯಂಡ್ ನೆಮ್ಮದಿಯಿಂದ ಇರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಆ್ಯಂಡ್ ಆರೋಗ್ಯದಿಂದ ಇರಿ, ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.